ಹಿಂದೆ ಹಿಮ ಕಾಣಿಸುತ್ತಾ ನಿಮಗೆ? ಮಲಯಾಳಿಯವರು, ಕೇರಳದವರು, ಅವ್ರಿಗೂ ಕನ್ನಡ ಬರುತ್ತೆ. ಹಾಂ, ಬ್ಯಾಂಗ್ಳೂರಲ್ಲಿತ್ತು ಒಂದು 8 ವರ್ಷ ನೋಡಿ. ಇನ್ನೊಂದು 4 ವರ್ಷ ಮಂಗಳೂರಲ್ಲಿತ್ತು. ಏನಂದರೆ 2 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತು ಜನ ಈ ಟೈಮಲ್ಲಿ ಕಮ್ಮಿ ಬರೋದ್ರಿಂದ ಜನ ಕ್ಯೂ ಅಂತೂ ಇರಲ್ಲ. ಮತ್ತು ಈ ವರ್ಷಕ್ಕೊಂದ್ಸಲ ನಾನು ಆಗ ಹೇಳಿದಾಗೆ 2 ಗಂಟೆಯಿಂದ 2 ಗಂಟೆನೋ 12 ಗಂಟೆ 2 ಗಂಟೆಯಿಂದ ದರ್ಶನ ಇದನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಟೈಮ್ 5 ಗಂಟೆ ಆಗಿದೆ. ನಾವು 4 ಗಂಟೆಗೆ ಎದ್ದಿದ್ದೀವಿ. ಸ್ವಲ್ಪ ಫ್ರೆಶ್ ಅಪ್ ಆಗುವಾಗ ಒಂದು 5 ಗಂಟೆ ಆಯಿತು. ಹಿಂದೆ ಹಿಮ ಕಾಣಿಸುತ್ತಾ ನಿಮಗೆ? ಇಂಥ ದೃಶ್ಯ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ, 2 ಕಣ್ಣು ಸಾಲಲ್ಲ. ಬನ್ನಿ, ಜಾಸ್ತಿ ಹೊತ್ತು ಮಾಡೋದು ಬೇಡ. ಚಳಿ ಈಗ ಸದ್ಯಕ್ಕೆ ನಿಮ್ಗೆ ಹೇಳಿದ್ರೆ ಶಾಕ್ ಆಗ್ತೀರಾ. 1 ಡಿಗ್ರಿ, ಈಗ 1 ಡಿಗ್ರಿ. ನನ್ನ ಕೈ ಗ್ಲೌಸ್ ಹಾಕಿದ್ರು ಫುಲ್ ಕೋಲ್ಡ್ ಆಗ್ತಾ ಉಂಟು. ನೋಡೋ ಏನಾಗುತ್ತಂತ. ಬನ್ನಿ, ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಒಳಗೆ ಆಗಿ ದರ್ಶನ ವಿಡಿಯೋಗ್ರಫಿ ಏನು ಅವಕಾಶ ಇಲ್ಲ. ಹಾಗಾಗಿ ದರ್ಶನ ಮಾಡಿಕೊಂಡು ಮತ್ತೆ ನಿಮ್ಗೆ ಏನಂತ ತಿಳಿಸ್ತೀವಿ. ಅಂತೂ ನಮ್ದು ದೇವರ ದರ್ಶನ ಅಂತ ಆಗೋಯ್ತು ನೋಡಿ. ಆಗ ನಾವು ಕ್ಯೂ ಇರಲಿಲ್ಲ ಅಂತ ಅಂದ್ಕೊಟ್ಟಿದ್ವಿ. ಬಟ್ ಒಂದು 4:30-5 ಗಂಟೆಗೇನೋ ಕ್ಲೋಸ್ ಆಗಿತ್ತು ಟೆಂಪಲ್. ಲೈಕ್ ಈಗ ಸುಪ್ರಭಾತ ಹಾಡು ಆದಮೇಲೆ, ಸುಪ್ರಭಾತ ಹಾಡು ಮುಗಿದ ಮೇಲೆ ದೇವರ ಬಾಗಿಲನ್ನು ಓಪನ್ ಮಾಡೋದು. ಆದಮೇಲೆ ದರ್ಶನ ಬಿಡ್ತಾರೆ ಇಷ್ಟಿಷ್ಟು ಜನರನ್ನ. ಒಂದಂತೂ ಏನಂದರೆ, ನೀವು ದಯವಿಟ್ಟು ದೇವಸ್ಥಾನಕ್ಕೆ ಒಂದು ವೇಳೆ ಬರಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂದರೆ ನೀವು ತಾಳ್ಮೆಯಿಂದ ಇರೋದಿದ್ರೆ ನೀವು ದರ್ಶನ ಮಾಡೋದಕ್ಕೂ ಫಲ ಇರಲ್ಲ. ಒಂದದು. ಯಾಕೆಂದರೆ ನಾವಲ್ಲಿ ದರ್ಶನ ಮಾಡ್ತಿರುವಾಗ ಒಬ್ಬ ಬಂದು ಹಿಂಗೆ ದೂಡ್ತಾ ಇದ್ದ, ರ್ಯಾಶ್ ಮಾತಾಡ್ತಿದ್ದ. ನಾವೇನು ಮಾತಾಡೋಕೆ ಹೋಗಿಲ್ಲ. ಯಾಕೆಂದರೆ ಬಂದಿರೋ ದೇವಸ್ಥಾನಕ್ಕೆ ನಾವು ಯಾಕೆ ಅವ್ರಿಗೋಸ್ಕರ ನಮ್ಮೂರು ಹಾಳು ಮಾಡ್ಕೊಳ್ಳೋದು. ಅದಕ್ಕೆ ದೇವರ ಒಳಗೆ ಹೋದ ತಕ್ಷಣ ಒಂದು ಒಳಗೆ ಪಾಂಡವರ ಒಂದು ಮೂರ್ತಿಗಳನ್ನು ಕಾಣ್ಬೋದು. ಮತ್ತು ಪಾಂಡವರ ಮೂರ್ತಿ ಕಾಣ ನಂತರ ಅಲ್ಲಿ ಪಲ್ಲಕ್ಕಿ ಥರನೂ ಇರುತ್ತೆ ಅಲ್ಲಿ. ಆದಮೇಲೆ ಒಳಗೆ ಹೋದ ತಕ್ಷಣ ಶ್ರೀ ಶಿವದೇವರ ಲಿಂಗ ಅಲ್ಲಿ ಇರುತ್ತೆ. ಈ ಪ್ರಸಾದ ಕೊಟ್ಟು ಆ ದೇವರ ಕಲ್ಲನ್ನು ಮುಟ್ಟಿ ಸ್ಪರ್ಶ ಮಾಡಿದಾಗ ತುಂಬ ಖುಷಿ ಆಯಿತು. ಆದಮೇಲೆ ಪ್ರಸಾದವನ್ನು ಮುಟ್ಟಿಸಿ ಮತ್ತು ನಾವು ಹೊರಗೆ ಬಂದ್ವಿ. ಆಮೇಲೆ ಒಂದು ಬಾಟ್ಲಲ್ಲಿ ದೇವಸ್ಥಾನದ ಎಕ್ಸಾಕ್ಟ್ ಹಿಂದೆನೇ ತೀರ್ಥ, ಅದು ಅಭಿಷೇಕ ಮಾಡೋ ತೀರ್ಥ ಎಲ್ಲ ಕೆಳಗೆ ಬಂದಿರುತ್ತೆ. ಅಲ್ಲಿ ಜನ ತುಂಬಿಸ್ಕೊಂಡು ಹೋಗ್ಬೋದು. ಈಗ ಇಲ್ಲೆಂತೂ ಮುಗಿಸಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಿಮ. ನಿನ್ನೆ ಕತ್ಲೆಯಿಂದ ಅಷ್ಟು ಕಾಣಿಸ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಈ ಕೇದಾರನಾಥ ದರ್ಶನ ಆಯಿತು. ಇನ್ನು ಮುಂದಕ್ಕೆ ಅಲ್ಲಿ ಶ್ರೀ ಭೈರವನಾಥ ದೇವರಿದ್ದಾರೆ. ಅಂದರೆ ಈ ದೇವಸ್ಥಾನದ ಕ್ಷೇತ್ರಪಾಲ ಅಂದೇ ಹೇಳ್ತಾರೆ. ಸೊ ಅಲ್ಲಿ ಹೋಗಿ ಅಲ್ಲಿ ಕೈ ಮುಗಿದ್ರೆ ನಮ್ಮ ಇಲ್ಲಿ ಕೇದಾರನಾಥ ಯಾತ್ರೆ ಸಂಪನ್ನವಾಗ್ತದೆ. ಈಗ ನಾವು ಆಗ ಹೇಳ್ದಂಗೆ ನಾವೀಗ ಭೈರವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹಿಮಾಲಯ ನೋಡೋದು ಒಂದು ಖುಷಿಯೇ ಬೇರೆ. ಜಸ್ಟ್ ಒಮ್ಮೆ ಕ್ಯಾಮ್ರಲ್ಲಿ ತಿರುಗಿಸಿ. ಲೈಕ್ ನಿಮಗೆ ಅನ್ನಿಸ್ಬೋದು, ಲೈಕ್ ಮೊಬೈಲಲ್ಲಿ ನಿಮ್ಗೆ ಏನಷ್ಟು ಅನ್ನಿಸ್ಲಿಕ್ಕಿಲ್ಲ. ಬಟ್ ನಮಗಂತೂ ತುಂಬ ಖುಷಿ ಆಗ್ತಿದೆ. ಇಲ್ಲಿಂದ ಒಂದು ಕಿಲೋಮೀಟ್ರ್ ಇರ್ಬೋದಾ? ಒಂದು ಕಿಲೋಮೀಟ್ರ್, ಮುಕ್ಕಾಲು ಕಿಲೋಮೀಟ್ರ್ ಇಷ್ಟು ಇರ್ಬೋದು ನಡೆಯೋಕ್ಕೆ. ಅಲ್ಲಿ ಹೋಗಿ ಕೈ ಮುಗ್ದು ಹೋದರೆ ಇಲ್ಲಿಂದ ನಮ್ಮ ಕೇದಾರನಾಥ ಯಾತ್ರೆ ಸಂಪನ್ನ ಆಗ್ತದೆ. ಸೊ ಈಗ ಸದ್ಯಕ್ಕೆ 3 ಡಿಗ್ರಿ ಚಳಿ ಇದೆ. ಆಗ 1 ಡಿಗ್ರಿ ಇತ್ತು, 5:30 ಆಗುವಾಗ. ಈಗ 3 ಡಿಗ್ರಿ ಇದೆ. ಹೇಳೋಕ್ಕಾಗಲ್ಲ, ಡ್ರಾಪು ಆಗ್ಬೋದು ಡಿಗ್ರಿ, ಇಲ್ಲಾಂದರೆ ಸ್ವಲ್ಪ ಹೈನೂ ಆಗ್ಬೋದು. ಬನ್ನಿ ನೋಡೋಣ. ನೋಡಿ ಆ ಕಡೆ ಎಷ್ಟು ಚೆನ್ನಾಗಿದೆ ನೇಚರ್, ಸೂಪರ್ ಆಗಿದೆ ನಿಜ. ಇಲ್ಲಿ ಬಂದವರಿಗೆ ಮಾತ್ರ ಏನು ಫೀಲ್ ಬರುತ್ತೆ. ಬನ್ನಿ, ಹಂಗಂದ್ರೆ ನಡ್ಕೊಂಡು ಹೋಗೋಣ. ಹಾಂ,
ಭೈರವನಾಥ ಟೆಂಪಲ್ಗೆ ಬಂದ್ವಿ. ಇಲ್ಲಿಗೆ ನಮ್ಮ ಕೇದಾರನಾಥ ಯಾತ್ರೆ ಮುಗೀತು. ತುಂಬ ಖುಷಿ ಆಗ್ತಿದೆ. ಹಿಂಗೆ ಅಂದರೆ ನಡ್ಕೊಂಡು ಬಂದ್ವಿ. ಒಂದು ಸೈಡಲ್ಲಿ ನಿನ್ನೆಯಿಂದ ಫುಲ್ ಸುಸ್ತು, ಚಳಿ ಬೇರೆ. 11,700 ಚಿಲ್ಲರೆ ಫೀಟ್ ಮೇಲೆ ಇರೋದು ಕಾರಣ ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆದಷ್ಟು ಏನಂದರೆ ನೀವು ಕೇದಾರನಾಥ್ ಬರೋಕ್ಕಿಂತ ಮುಂಚೆ ಏನಿದ್ರೆ ಮೆಡಿಟೇಷನ್ ಮಾಡೋದು ಅಥವಾ ಈ ಬ್ರೀದಿಂಗ್ ಎಕ್ಸಸೈಸ್ ಏನಿದೆ ಅದನ್ನು ಮಾಡ್ಕೊಂಡು ಬನ್ನಿ. ಮತ್ತು ಯಾರಿಗೂ ನಡೆದು ಅಭ್ಯಾಸ ಇಲ್ಲ, ಅವ್ರು ನಡೆಯೋದು ಒಂದು 10-15 ದಿನ ಮುಂಚಿತವಾಗಿ ನಡೆಯೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ತುಂಬ ಖುಷಿ ಆಗ್ತದೆ. ಅಲ್ಲಿ ನೋಡಿ ಹೆಲಿಕಾಪ್ಟರ್. ಅಂತೂ ಇಂತೂ ನಾವು ಕೇದಾರ್ನಾಥ್ ಇದು ಯಾತ್ರೆ ಮುಗಿಸಿ ರಿಟರ್ನ್ ನಾವು ಗೌರಿಕೊಂಡು ಆಮೇಲೆ ಅಲ್ಲಿಂದ ಸೋನ್ಪ್ರಯಾಗ್ಗೆ ಹೋಗಿ ರೂಮ್ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಸ್ ಇಟ್ಕೊಂಡು ಡೈರೆಕ್ಟ್ ಹರಿದ್ವಾರ್ ಹೋಗ್ತೀವಿ. ಹರಿದ್ವಾರ್ ಇಲ್ಲಾಂದರೆ ರಿಷಿಕೇಶ್ ಅವ್ರ ಡೆಹ್ರಾಡೂನ್ ಅಂತ ಒಂದು ಈಗ ಜಸ್ಟ್ ಒಂದು ಡಿಸ್ಕಸ್ ಮಾಡಿದ್ವಿ. ಅಲ್ಲಿಂದ ನಾವು ಬೇರೆ ಕಡೆ ಡೆಸ್ಟಿನೇಷನ್ಗೆ ಹೋಗ್ತಿದ್ವಿ. ಅಲ್ಲಿಗೆ ಬಸ್ ಇದೆ ಅಂತ ಹೇಳಿದ್ರು. ಸೊ ಅಂತೂ ಇದೆಲ್ಲ ಮುಗೀತು ಕೇದಾರ್ನಾಥ್ ಇದು. ನಮಗಂತೂ ತುಂಬ ಖುಷಿ ಆಯಿತು. ಬೇಬಿ ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಚಾಪರ್ ಆಚೆ ಈಚೆ ಹೋಗ್ತಾ ಇದೆ. ಸೊ ಮುಂದೆ ಅಲ್ಲಿ ಕೆಳಗೆ ನಡ್ಕೊಂಡು ಹೋಗುವಾಗ ಕೆಲವು ಗ್ಲಿಮ್ಸ್ ಎಲ್ಲ ತೆಗಿತಾ ಇರ್ತೀವಿ. ಬರುವಾಗ ಹಿಂಗೆ ಕಷ್ಟನೂ, ಹೋಗುವಾಗಲೂ ಸ್ವಲ್ಪ ಹಂಗೆ ಕಷ್ಟ ಇದೆ. ಯಾಕೆಂದರೆ ಇನ್ನು 10-12 ಕಿಲೋಮೀಟರ್ಸ್ ಫುಲ್ ಡೌನ್ ಇರುತ್ತೆ. ಫುಲ್ ಡೌನ್ ಅಂದರೆ ಜಾರಿ ಬೀಳೋ ಚಾನ್ಸಸ್ ಇದೆ. ಅಂದರೆ ಕೆಳಕ್ಕಲ್ಲ, ಇಲ್ಲೇ ಫುಲ್ ಡೌನ್ ಇರೋ ಕಾರಣ. ಮತ್ತು ಈಗ ಬಿಸಿಲು ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಎನರ್ಜಿ ಉಂಟು. ಜಾಸ್ತಿ ಬಿಸಿಲಾದರೆ ತಡೆಯೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಒಂದು ಹಿಮ ನೋಡಿಬಿಡಿ. ಆಮೇಲೆ ನಾವು ಸೋನ್ಪ್ರಯಾಗ್ ಹೋಗ್ತೀವಿ, ನೋಡೋಣ. ಈಗ ನಾವು ಜಸ್ಟ್ ಒಂದು 2.5 3 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ವಿದಿನ್ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಏನೋ ಕವರ್ ಮಾಡಿದ್ವಿ. ಅದೇ ರೋಡ್ ನಿನ್ನೆ ನಾವು 3 ಅವರ್ಸ್ ತಗೊಂಡಿದ್ವಿ. 3 ಅವರ್ಸ್. ಈಗ ಡೌನ್ ಅಲ್ವಾ, ಹೋಗ್ತಾ ಉಂಟು, ತೊಂದರೆ ಇಲ್ಲ. ಈಗ ನಾವಿಬ್ರು ಮತ್ತೆ ನಮ್ಮ ಜೊತೆ ಜಲ್ಜಿನ್ ಅವರು ಇದ್ದಾರೆ. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಜಾಲ್ಜಿನ್ಸ್ ಡೇ ಔಟ್ ಅಂತ, ಮಲಯಾಳಿ ಯೂಟ್ಯೂಬ್ ಚಾನಲ್. ನಮ್ಮ ಮಲಯಾಳಿ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವ್ರಿಗೆ ಕೂಡ ಕಳಿಸ್ತೀವಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿ. ಇದೆ ಚಾನಲ್ ತುಂಬ ವರ್ಷಕ್ಕಿತ್ತು, ಬಟ್ ಇತ್ತೀಚೆಗೆ ಸ್ವಲ್ಪ ಅದಕ್ಕೇ ತಲೆ ಕೊಟ್ಟಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅವ್ರಿಗೂ ಕನ್ನಡ ಬರುತ್ತೆ, ಅದಕ್ಕೋಸ್ಕರನೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಕನ್ನಡ ಬರುತ್ತೆ. ಬ್ಯಾಂಗ್ಳೂರಲ್ಲಿತ್ತು ಒಂದು 8 ವರ್ಷ ನೋಡಿ. ಇನ್ನೊಂದು 4 ವರ್ಷ ಮಂಗಳೂರಲ್ಲಿತ್ತು. ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಭಾರಿ ಒಡನಾಟ ಇದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂರ್ಗಲ್ಲು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಭಾರಿ ಒಡನಾಟ ಇದೆ. ಮಲಯಾಳಿಯವರು, ಕೇರಳದವರು ಕರ್ನಾಟಕದಲ್ಲಿದ್ದು ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆಸ್ಟ್ರೇಲಿಯಾದಿಂದ ಡೈರೆಕ್ಟ್ ಕೇದಾರ್ನಾಥ್ಗೆ ಬಂದಿದ್ದಾರೆ. ಇನ್ನು ಮುಂದೆನೂ ಅವ್ರ ಕೆಲವು ಪ್ಲ್ಯಾನ್ಸ್ ಇವೆ. ಹಾಗೆ ಈಗ ಸದ್ಯಕ್ಕೆ ನಾವು 3 ಇದ್ದೀವಿ. ನಮ್ಮ ಜೊತೆ ಪಿಳ್ಳೆ ಸರ್ ಇದ್ರು. ಹಿಂದೆ ಉಳಿದಿದ್ದಾರ, ಮುಂದೆ ಹೋಗಿದ್ದಾರೆ ಗೊತ್ತಿಲ್ಲ, ಹಿಂದೆ ಇದ್ದಾರೆ. ಇನ್ನು ಮಿಕ್ಕಿದ 3 ಜನ ಬೆಳಗಾಂ ಮಂದಿಯವರು, ಅವ್ರು ಇನ್ನ ಮೇಲೆ ಇರ್ಬೋದು. ಏನೋ ಭೈರವ ದೇವಸ್ಥಾನಕ್ಕೆ ಹೋಗ್ತಿದ್ದಾರಂತ, ಹೊರಗಿಲ್ಲ. ನಾವಂತೂ ಹೋಗ್ತೀವಿ. ಈಗ 10:40-10:50 ಆಗಿರ್ಬೋದು. ಐ ಥಿಂಕ್ ವಿ ವಿಲ್ ರೀಚ್ ಬೈ 2 or 3 ಅಲ್ವಾ? ಗುಡ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸು. ಹಿಂಗೇನೆ ಫುಲ್ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಬನ್ನಿ. ಈಗ ನಾವು ಕೇದಾರ್ನಾಥಿಂದ ಸೋನ್ಪ್ರಯಾಗ್ ಸೀತಾಪುರ್ ಬಸ್ ಸ್ಟ್ಯಾಂಡ್ಗೆ ನಮ್ಮ ರೂಮ್ ಹತ್ರ ಬಂದಿದ್ದೀವಿ. ನಿಜ ಇಷ್ಟು ಸಾಕಾಗ್ತಿದೆ. ನಿನ್ನೆ ಹತ್ತುವಾಗ 9:15 ಗಂಟೆ ಯೂಸ್ ಮಾಡಿದ್ವಿ, ಬರುವಾಗ 7 ಗಂಟೆ ಯೂಸ್ ಮಾಡಿದ್ವಿ. ಈಗಲೂ ನಮಗೆ ಡೌಟ್ ಆಗ್ತಿದೆ ಯಾಕಿಷ್ಟು ಡ್ಯೂರೇಷನ್ ತಗೊಂಡಿದ್ದೀವಿ ಅಂತ. ಬಟ್ ತುಂಬ ಅಂದರೆ ತುಂಬ 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 ಸಾಕಾಗ್ತಿದೆ. ಮುಖೇಶ ನಿಜ ನಡೆಯೋಕ್ಕಾಗ್ತಿಲ್ಲ ಸರಿಯಾಗಿ.
ಜೊತೆಯಲ್ಲಿ ಟ್ಯಾಕ್ಸಿಯವರು ಹೋಗುವಾಗ ಸೋನ್ಪ್ರಯಾಗಿಂದ ಕರ್ಕೊಂಡು ಹೋಗ್ತಾರೆ, ಬಂದಮೇಲೆ ಸೋನ್ಪ್ರಯಾಗ್ವರೆಗೂ ಕರ್ಕೊಂಡು ಬರಲ್ಲ ಅಂದರೆ ಸೋನ್ಪ್ರಯಾಗೆ. ಬಟ್ ಬೆಳಿಗ್ಗೆ 750 ಮೀಟರ್ಸ್ ಹಿಂದ್ಗಡೆ ನಿಲ್ಲಿಸ್ತಾರೆ. ಅಲ್ಲಿಂದ ಮತ್ತೆ ಸೋನ್ಪ್ರಯಾಗ್ ಬಂದು ಸೋನ್ಪ್ರಯಾಗಿಂದ ಮತ್ತೆ ಸೀತಾಪುರವರೆಗೂ ಬರಬೇಕು. ತುಂಬ ಕಷ್ಟ ಇತ್ತು. ಬಟ್ ನಮ್ಮ ಜಾಲಿನ ಅಣ್ಣ ನಂತರ ಕೇಳೋಣ. ಬಾಯ್ ಆಸಮ್ ಟ್ರಿಪ್, ಒಳ್ಳೆ ಟ್ರಿಪ್ಪು. ಅದು ಬರಬೇಕಂದ್ರೆ ಎಕ್ಸಸೈಸ್ ಎಲ್ಲ ಮಾಡು, ಎಲ್ಲ ಡ್ರೆಸ್ಸಿಂಗು ಯಾವುದು ಇದು ಶೂಸು ಅದೆಲ್ಲ ಅದು ಒಳ್ಳೆಯದು. ವಾಕಿಂಗ್ ಶೂಸ್ ಎಲ್ಲ ಇರ್ಬೋದು. ಓವರ್ ಆಲ್ ಟ್ರಿಪ್ ವಾಸ್ ಆಸಮ್. ದ ಮೇನ್ ಥಿಂಗ್ ಈಸ್ ದ ಟೆಂಪಲ್ ಆ್ಯಂಡ್ ದ ಹಿಮಾಲಯಾಸ್. If you see that one, you'll be like in heaven. So, but you have to experience only by coming here, not on the videos. Yes. So if you are planning to come, contact Namma Media. They got all the details. Yes. They'll help you in everything: accommodation, bus booking, trucking, what all, food, everything. So everything was so good. Yes. And good company. They were good guys, and we were good friends now. 48 hours ತೊಗೊಂಡಿದ್ದೀವಿ ಎಸ್, ಅಲ್ಲಿಗೆ ಹೋಗಿ ರಿಟರ್ನ್ ಬರೋದಕ್ಕೆ. ಹೌದು. ದಯವಿಟ್ಟು ಕುದುರೆ ಮಾತ್ರ ಹತ್ಬೇಡಿ ಅಷ್ಟೇ. ಯಾಕೆ ಮನುಷ್ಯರ ಮೇಲೆ ಕೂರಿ ಹೆಲಿಕಾಪ್ಟ್ರಲ್ಲಿ ಹೋಗಿ ಕುದುರೆ ಮೇಲೆ ದಯವಿಟ್ಟು ಹತ್ಬೇಡಿ. ತುಂಬ ಪ್ರಾಬ್ಲಮ್ ಕೊಡ್ತಾರೆ, ಕೆಟ್ಟ ಮಾತಲ್ಲಿ ಬೈತಾರೆ, ಕಾಲಲ್ಲಿ ಒದಿತಾರೆ. ನಮಗೆ ಅದನ್ನು ನೋಡಿ ತುಂಬ ನೋವು ಅನ್ಭವಿಸಿದ್ವಿ. ಅಂದರೆ ಮೂಕ ಪ್ರಾಣಿಗಳ ಮೇಲೆ ಅಷ್ಟೊಂದು ಆ ರೀತಿ ದೌರ್ಜನ್ಯ ಮಾಡಬಾರ್ದು. ನೋಡಿ ಒಂದ್ಸತಿ ಯೋಚನೆ ಮಾಡಿ. ಆದರೆ 2 ಜ್ಯೋತಿರ್ಲಿಂಗ ತೋರಿಸ್ತೀವಿ, ಇನ್ನು ಒಂದಂತೂ ಕನ್ಫರ್ಮ್ ಆಗಿ ತೋರಿಸ್ತೀವಿ, ಆದರೆ 2 ತೋರಿಸ್ತೀವಿ. ಮಿಕ್ಕಿದು ಅದು ಯಾವ ಜ್ಯೋತಿರ್ಲಿಂಗ ಮತ್ತು ಬೇರೆ 2 ಪ್ಲೇಸ್ ಲೈಕ್ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಿದ್ದು ಅದು ಯಾವ ಪ್ಲೇಸು ಏನಂತ ಈಗ ನಾವು ರಿವೀಲ್ ಮಾಡಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ರಿವೀಲ್ ಮಾಡ್ತೀವಿ. ಕೇದಾರ್ನಾಥ್ ಎಂದು ಸದ್ಯಕ್ಕೆ ಮುಗಿಸ್ತಾ ಇದ್ದೀವಿ. ಹೌದು, ಇಲ್ಲಿಗೆ ಹರ್ ಹರ್ ಮಹಾದೇವ್ ಅಷ್ಟೇ. ನೆಕ್ಸ್ಟ್ ಇನ್ನು 1 ಡೇನಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಬೇರೆ ಕಡೆಯಿಂದ. ಎಸ್, ನೋಡ್ತಾ ಇರಿ. ಎಸ್. ಸೊ ಮರಿದೇ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ. ಡೇಟ್ ಇವತ್ತೆಷ್ಟು? 30 ತಾರೀಕು 30 ಸೆಪ್ಟೆಂಬರ್ 2023. ಸಮಯ 5 ಗಂಟೆ. ಸರಿ, ನಾವಂತೂ ಬ್ಲಾಗ್ ಮುಗಿಸ್ತೀವಿ. ಸೊ ಸೈನಿಂಗ್ ಔಟ್ ಫ್ರಮ್ ಕೇದಾರ್ನಾಥ್.